ಬಡನಿಡಿಯೂರು ಗ್ರಾಮದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ರೆಸಾರ್ಟ್ಗೆ ಸಿಂಗಲ್ ಲೇಔಟ್ ಅನುಮತಿ ನೀಡದಿರುವುದನ್ನು ವಿರೋಧಿಸಿ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂಭಾಗದಲ್ಲಿ ಮಾಜಿ ಶಾಸಕ ರಘುಪತಿ ಭಟ್ ಧರಣಿಯನ್ನು ಆರಂಭಿಸಿದ್ದು, ಶಾಸಕ ಯಶ್ಪಾಲ್ ಸುವರ್ಣ ಹಾಗೂ ಪ್ರಾಧಿಕಾರ ಆಯುಕ್ತರ ವಿರುದ್ಧ ಗಂಭೀರವಾದ ಆರೋಪಗಳನ್ನು ಮಾಡಿದ್ದಾರೆ. 2 ವರ್ಷಗಳಿಂದ ಸಿಂಗಲ್ ಲೇಔಟ್ ಅನುಮತಿಗಾಗಿ ಸತಾಯಿಸಲಾಗುತ್ತಿದೆ ಎಂದು ಆರೋಪಿಸಿರುವ ರಘುಪತಿ ಭಟ್, ಶಾಸಕ ಯಶ್ಪಾಲ್ ಸುವರ್ಣ ಅವರ ಕುಮ್ಮಕ್ಕಿನಿಂದ ಅಧಿಕಾರಿಗಳು ತಡೆ ಹಿಡಿಯುತ್ತಿದ್ದಾರೆ. 3 ಬಾರಿ ಶಾಸಕನಾದ ನನಗೆ ಈ ಪರಿಸ್ಥಿತಿ ಬಂದಿದೆ. ಆದರೆ ಸಾಮಾನ್ಯ ಜನರ ಪಾಡೇನು? ನನ್ನ ಉದ್ಯಮ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ. ಸಿಂಗಲ್ ಲೇಔಟ್ ನೀಡಬೇಕು, ಇಲ್ಲವಾದರೆ ಹಿಂಬರಹ ನೀಡಲಿ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಮಾಜಿ ಶಾಸಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಆಯುಕ್ತ ಮಹೇಶ್ ಅವರು, ಈ ಆರೋಪಗಳು ಶುದ್ಧ ಸುಳ್ಳು. ಸಿಂಗಲ್ ಲೇಔಟ್ ವಿಚಾರದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಬಾಕಿ ಇದೆ. ವಕೀಲರ ಅಭಿಪ್ರಾಯವನ್ನ ಪಡೆದು ಕಾನೂನಿನಂತೆ ಕ್ರಮವನ್ನು ಕೈಗೊಳ್ಳುತ್ತೇವೆ. ಯಾವುದೇ ರಾಜಕೀಯ ಒತ್ತಡ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಇದರ ನಡುವೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೇರೂರ್ ಅವರು ಭಟ್ ಅವರ ಪರ ನಿಂತಿದ್ದು, ಸಮಿತಿಯ ಬಹುಮತದ ತೀರ್ಮಾನ ಪ್ರಕಾರ ಸಿಂಗಲ್ ಲೇಔಟ್ ನೀಡಲು ಸೂಚಿಸಿದ್ದೇವೆ. ಆದರೆ ಆಯುಕ್ತರು ಅನುಮತಿಯನ್ನು ನೀಡುತ್ತಿಲ್ಲ ಅಂತ ಹೇಳಿದರು. ನಾವು ಅದನ್ನು ಸಭೆಯಲ್ಲಿ ದಿನಾಂಕ 16/7/2025 ನಮ್ಮ ಪ್ರಾಧಿಕಾರದ ಸಾಮಾನ್ಯ ಸಭೆಯಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಇದ್ರ ಬಗ್ಗೆ ಹೇಳಿದರು. ಇದು ಪ್ರತಿ ಸಭೆಯಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ಅಂತಿಮ ಒಂದು ಹಂತಕ್ಕೆ ಬರಬೇಕು. ಆ ನೆಲೆಯಲ್ಲಿ ನಾವು ಅಧಿಕಾರಿಗಳಿಗೆ ಆ ದಿವಸವೇ ನಿರ್ದೇಶನ ನೀಡಿದ್ದೇವೆ ಮತ್ತು ನಿರ್ಣಯ ಮಾಡಿದ್ದೇವೆ. ಏನಂತ ಹೇಳಿದರೆ, ಸದರಿ ಪ್ರಕರಣವನ್ನು ಕಾನೂನು ಅವಕಾಶದಂತೆ ಹಾಗೂ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಮ್ಮ ಸಭೆಯಲ್ಲಿ ಬಹುಮತ ನಿರ್ಣಯ ಮಾಡಿದ್ದೇವೆ. ಆ ನಂತರದಲ್ಲಿ ಈ ವಿಚಾರವಾಗಿ ಮಾನ್ಯ ಶಾಸಕರು ಕೂಡ ಯಶ್ಪಾಲ್ ಸುವರ್ಣ ಅವರು ಕೂಡ ನಮ್ಮ ಪ್ರಾಧಿಕಾರದ ಒಬ್ಬರು ಸದಸ್ಯರು, ಅವರು ಕೂಡ ಬಡನಿಡಿಯೂರು ಗ್ರಾಮದ ಕರಾವಳಿ ಯುವಕ ಮಂಡಲ ಅವರು ಕೂಡ ಈ ಬಗ್ಗೆ ಏಕನಿವೇಶನ ಕೊಡುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಅವರ ಆಕ್ಷೇಪದಲ್ಲಿ ಇರುವಂಥದ್ದು, ಅವರು ಏನು ದಾಖಲೆಯನ್ನು ಮಾಡುವಾಗ ಬೋಗಸ್ ಮಾಡಿದ್ದಾರೆ ಅನ್ನೋದಾಗಿ. ಪ್ರಾಯಶಃ ಇದು ಕಂದಾಯ ಇಲಾಖೆ ಸಂಬಂಧಪಟ್ಟ ವಿಚಾರ. ಕಂದಾಯ ಇಲಾಖೆಯವರನ್ನು ಕೂಡ ನಾವು ವಿಶೇಷ ಸಭೆಗೆ ಕೂಡ ಕರೆದು ಅದರ ಬಗ್ಗೆ ವಿಚಾರಣೆ ಮಾಡಿತ್ತು. ಒಂದು ಹಂತದಲ್ಲಿ ಕೊನೆಯದಾಗಿ ನಿರ್ಣಯ ಮಾಡಿದ್ದು, ಇದು ನಿಯಮಾನುಸಾರ ಪಾಲಿಸಿ ಅಂತ ನಾವು ಸರ್ವಾನುಮತ ನಿರ್ಣಯ ಮಾಡಿದ್ದೇವೆ. ಆನಂತರದೂ ಕೂಡ ನಮ್ಮ ಅಧಿಕಾರಿಗಳು ಇದನ್ನು ಕೊಡಲಿಲ್ಲ. ಕೊನೆಯದಾಗಿ ನ್ಯಾಯಾಲಯಕ್ಕೆ ಹೋಯಿತು, ಉಚ್ಚ ನ್ಯಾಯಾಲಯಕ್ಕೆ ಹೋಯಿತು. ಅಲ್ಲಿಂದ ಕೂಡ ನಿರ್ದೇಶನ ಬಂತು. ಕಡೆಗೆ ನಮ್ಮ ಪ್ರಧಾನ ಕಚೇರಿಯಿಂದ ಕೂಡ ಮೊನ್ನೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಆದೇಶವೊಂದು ಬಂದಿತ್ತು, ಆಯುಕ್ತರಿಗೆ ಆದೇಶ ಬಂದಿತ್ತು. ಸರಿ ಪ್ರಕರಣವನ್ನು ನಿಯಮಾನುಸಾರ ಪಾಲಿಸಿ ಕೊಡುವುದು ಅಂತ ನಿರ್ಣಯಗಳು ಬಂದಿತ್ತು. ಆದರೆ ಇಷ್ಟರವರೆಗೆ ಆಯುಕ್ತರು ಕೊಟ್ಟಿಲ್ಲ. ಮನೆಯ ಶಾಸಕರು, ಮಾಜಿ ಶಾಸಕರು ಇವತ್ತು ಇದು ಮಾಡಿ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. ಅವರದ್ದು ಈಗ ಸಿಂಗಲ್ ಲೇಔಟ್ ಅಪ್ರೂವಲ್ಗೆ ಕೊಡಬೇಕಾಗಿದೆ. ಮತ್ತು ಇದು TAL ಒಂದು ಪೆಂಡಿಂಗ್ ಇದೆ. ನಮ್ಮ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಕೀಲರನ್ನು ಭೇಟಿ ಮಾಡಿ ಅಭಿಪ್ರಾಯ ಪಡೆಯಲು ನಮ್ಮ TPM ಸಚಿನ್ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ. ಇವತ್ತು ನಾಳೆ ಒಳಗೆ ಅಭಿಪ್ರಾಯ ಬರುತ್ತೆ. ಅಭಿಪ್ರಾಯ ಬಂದ ನಂತರ ನಾವು ಕಾನೂನಂತೆ ಕ್ರಮ ವಹಿಸಿ ಇದು ಮಾಡಿಕೊಡ್ತೀವಿ. ನಮ್ಮಿಂದ ಅಬ್ಜೆಕ್ಷನ್ ಇದು ಮಾಡಿದ್ದಾರೆ ನಮ್ಮ ವಕೀಲರು. ಅದಕ್ಕೆ ಅವರು ಫೈಲ್ ತರಿಸ್ಕೊಂಡಿದ್ದಾರೆ. ಇವತ್ತು ಅವರ ಅಭಿಪ್ರಾಯನೇ ಇವತ್ತು ಅವರು ಇದು ಮಾಡ್ತಾರೆ. ಇವತ್ತು ನಾಳೆ ಬರುತ್ತೆ. ಸಿಂಗಲ್ ಲೇಔಟಿಗೆ 2 ವರ್ಷ ಆಗಿಲ್ಲ. ಫಸ್ಟು ಅವರು ಝೋನಲ್ ಬದಲಾವಣೆ ಕೊಟ್ಟರು. ಅದು ನಾವು ಬರೋಕ್ಕಿಂತ ಮುಂಚೆನೇ ಆಗಿತ್ತು. ಮತ್ತು ಕೇಸ್ ನಡೀತಾ ಇತ್ತು. ಅದು ಕೊಟ್ಟು ತಪ್ಪು ಸರಿ ಅಂತೇಳಿ ಕೇಸ್ ನಡೀತಾ ಇತ್ತು. ಆಮೇಲೆ ಅವರು ಸಿಂಗಲ್ ಲೇಔಟಿಗೆ ಈಗ ಕೊಟ್ಟಿದ್ದಾರೆ. ಮತ್ತು ನಮ್ಮಲ್ಲಿ ಹಿಂದೆ ರಿಜೆಕ್ಟ್ ಆಗಿತ್ತು, ಒಂದು ಕಂಟೆಂಪ್ಟ್ ಹಾಕಿದ್ದ ಇದರ ಹಿನ್ನೆಲೆಯಲ್ಲಿ ಅದು ರಿಜೆಕ್ಟ್ ಆಗಿತ್ತು. ಮತ್ತು ಈಗ ನಮ್ಮ ಬೆಂಗಳೂರು ಇವರಿಂದ ಹೋದ ತಿಂಗಳು ಕೊನೆಯಲ್ಲಿ ಅಭಿಪ್ರಾಯ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ 9:30 ಗಂಟೆಯಿಂದ ನನ್ನ ಸತ್ಯಾಗ್ರಹ ಧರಣಿಯನ್ನು ಪ್ರಾರಂಭಿಸಿದ್ದೇನೆ. 9:30 ಗಂಟೆಗೆ ಕಚೇರಿಗೆ ಹೋದಾಗ ಯಾರೂ ಇರಲಿಲ್ಲ. ಆನಂತರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದರು, ನನ್ನ ಹತ್ರ ವಿನಂತಿ ಮಾಡಿಕೊಂಡ್ರು. ನಾವು ಈಗಾಗಲೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಅದನ್ನು ನಿರ್ಣಯ ಮಾಡಿದ್ದೇವೆ, ಹಾಗಾಗಿ ನೀವು ಧರಣಿ ವಾಪಸ್ ಮಾಡಬೇಕು ಅಂತ ಹೇಳೋ ವಿನಂತಿ ಮಾಡಿಕೊಂಡ್ರು. ನಾನು ಹೇಳಿದೆ, ನನ್ನ ಧರಣಿ ಇದು ಯಾವುದೇ ಪ್ರಾಧಿಕಾರದ ಅಧ್ಯಕ್ಷರು ಸದಸ್ಯರ ಮೇಲಲ್ಲ, ಕಮಿಷನರು ಇವತ್ತು ಸಮಸ್ಯೆಯನ್ನು ಮಾಡ್ತಾಯಿದ್ದಾರೆ, ಆ ಕಾರಣಕ್ಕೋಸ್ಕರ ಅಂತ ಹೇಳುವಂಥದ್ದನ್ನು ಹೇಳಿದ್ದೇನೆ. ಆನಂತರ ಕಮಿಷನರು ಇವತ್ತು ಬಂದು ಮಾತಾಡಿದರು ನನ್ನ ಹತ್ರ. ಮೊನ್ನೆ ಸಭೆಗೆ ಮಂಡಿಸ್ತೇನೆ ಅಂತ ಹೇಳ್ತಿದ್ರು. ಸಭೆಗೆ ಕಮಿಷನರು ಕೊಟ್ಟ ಪತ್ರಕ್ಕೆ ಅಧ್ಯಕ್ಷರು ಇನ್ನೊಮ್ಮೆ ಅಗತ್ಯ ಇಲ್ಲ, ಈಗಾಗಲೇ ನಾವು ನಿರ್ಣಯ ಮಾಡಿದ್ದ ಹೇಳಿದರು. ಇವತ್ತು ನಾನು ಲೀಗಲ್ ಒಪಿನಿಯನ್ನಿಗೆ ಕಳಿಸಿದ್ದೇನೆ.
ಲೀಗಲ್ ಒಪಿನಿಯನ್ ಬಂದು ಕೂಡಲೇ ಕೊಡ್ತೇನೆ ಸರ್. ಇವತ್ತು ಅಥವಾ ನಾಳೆ ಒಳಗೆ ಬರ್ಬೋದು. ನಾವು ಕೊಡ್ತೇವೆ, ಲೀಗಲ್ ಒಪಿನಿಯನ್ ಏನು ಬರ್ತದೆ ಅದನ್ನು ಕೊಡ್ತೇವೆ. ಹಾಗಾಗಿ ನೀವು ದಯವಿಟ್ಟು ವಾಪಸ್ ಮಾಡಬೇಕು ಅಂತ ಹೇಳಿದರು. ನಾನು ಹೇಳಿದೆ, ನೀವು ಲೀಗಲ್ ಒಪಿನಿಯನ್ ಬಂದು ನಿಮ್ಮ ನಿರ್ಧಾರವನ್ನು ನನಗೆ ಕೊಡಿ, ಒಂದಾ ಸಿಂಗಲ್ ಲೇಔಟ್ ಕೊಡಿ ಅಥವಾ ನನಗೆ ಆಗೋದಿಲ್ಲ ಅಂತ ಹಿಂಬರಹ ಕೊಡಿ, ಅಷ್ಟರವರೆಗೆ ನಾನು ಇಲ್ಲಿ ಕೂತ್ಕೊಳ್ತೇನೆ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದರು. ಬಟ್ ನಾವು ಭಾಳ ಸ್ಪಷ್ಟವಾದಂಥ ನಿರ್ಧಾರದೊಂದಿಗೆ ನಾನು ಇವತ್ತು ಕೂತ್ಕೊಂಡಿದ್ದೇನೆ. ನನ್ನ 2 ವರ್ಷದ ನನಗೆ ಸತಾಯಿಸಿದ ನಂತರ ಇವತ್ತು ನನ್ನ ತಾಳ್ಮೆಯನ್ನು ಮೀರಿ ನಾನಿವತ್ತು ಕೂತ್ಕೊಂಡಿದ್ದೇನೆ. ನನ್ನ ಬೇಡಿಕೆ ಇವತ್ತಿರುವಂಥದ್ದು, ನನಗೆ ಸಿಂಗಲ್ ಲೇಔಟ್ ಕೊಡಬೇಕು. 14/1/2026 ಶಾಸಕರು ಕೊಟ್ಟಂಥ ಕಂಪ್ಲೇಂಟಿಗೆ ಬಂದಿದೆ. 20/1/2026 ನಾನು ರಿಕ್ವೆಸ್ಟ್ ಮಾಡಿದ ಮೇಲೆ ಕೊಟ್ಟಿದೆ. ಸೊ ಹಾಗಾಗಿ ಇದು ಕೊಡಬೇಕು, ಒಂದಾ ನಿಮ್ಗೆ ಕೊಡಬೇಕು, ಇಲ್ಲದೆ ನನಗೆ ಇಲ್ಲ ಹಿಂಬರ ಕೊಡಬೇಕು ಅಂತ ಬೇಡಿಕೆ ಇಟ್ಟು ಮಾಡಿದ್ದೇನೆ. ಇದನ್ನು ಮುಂದುವರಿಸ್ತೇನೆ.